ನಮಸ್ಕಾರ ವೀಕ್ಷಕರೇ, ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವಂತಹ ಎನ್ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ಈ ಎನ್ ಆರೋಗ್ಯ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಆರೋಗ್ಯ ಸಂಬಂಧಿತ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಬಂದಿದ್ದಾರೆ. ಇವತ್ತು ಆಯುರ್ವೇದ ಚಿಕಿತ್ಸೆಯಲ್ಲಿ ಪಥ್ಯಾಹಾರದ ಪ್ರಾಮುಖ್ಯತೆ ಎಂಬ ವಿಷಯದ ಕುರಿತು ದ್ರವ್ಯಗುಣ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸೌಮ್ಯಶ್ರೀ ಅವರು ನಮಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಆಹಾರ ವಿಷಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಸೊ ಈ ಬಗ್ಗೆ ಮೊದಲನೇದಾಗಿ ಪಥ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿ. ಪಥ್ಯ ಅಂತ ಹೇಳಿದ್ರೆ ಯಾವ ಆಹಾರ ಅಥವಾ ವಿಹಾರವು ಶರೀರ ಹಾಗೂ ಮನಸ್ಸಿಗೆ ಹಿತವನ್ನು ಉಂಟು ಮಾಡ್ತದೋ ಅದನ್ನು ಪಥ್ಯ ಅಂತ ಹೇಳ್ಬೋದು. ಇನ್ನು ಅದನ್ನು ಸರಳವಾಗಿ ಹೇಳುವುದಾದ್ರೆ ಯಾವ ಆಹಾರ ಹಾಗೂ ವಿಹಾರ ಶರೀರಕ್ಕೆ ಹಾಗೂ ಮನಸ್ಸಿಗೆ ಒಳ್ಳೆಯದನ್ನು ಉಂಟು ಮಾಡುತ್ತದೋ ಅದನ್ನು ಪಥ್ಯ ಅಂತ ಹೇಳ್ಬೋದು. ಸರಳವಾಗಿ ಹೇಳುವುದಾದ್ರೆ ಆರೋಗ್ಯವಂತ ಆಹಾರವೇ ಪಥ್ಯ, ಇಲ್ಲ ಆರೋಗ್ಯವಂತ ವಿಹಾರ ಅಂತ ಹೇಳುದಿದ್ರೆ ದೈನಂದಿನ ಚಟುವಟಿಕೆ, ನಾವು ದೈನಂದಿನ ದಿನದಲ್ಲಿ ಹೇಗಿರುವ ಚಟುವಟಿಕೆ ಮಾಡಬೇಕು ಅದುವೇ ಪಥ್ಯ ವಿಹಾರ ಅಂತ ಹೇಳ್ಬೋದು. ಓಕೆ, ಇನ್ನು ಆಯುರ್ವೇದದಲ್ಲಿ ಪಥ್ಯಾಹಾರಕ್ಕೆ ಯಾವ ರೀತಿಯಲ್ಲಿ ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಪಥ್ಯಾಹಾರಕ್ಕೆ ಆಯುರ್ವೇದದಲ್ಲಿ ಪ್ರಮುಖವಾದ ಸ್ಥಾನವಿದೆ. ಆಯುರ್ವೇದ ಚಿಕಿತ್ಸೆಯನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರಥಮವಾಗಿ ಹೇಳುವುದಾದ್ರೆ ಅದು ಪಥ್ಯ ಆಹಾರಕ್ಕೆ ಕೊಡಲಾಗಿದೆ. ಆಹಾರ, ವಿಹಾರ ಹಾಗೂ ಔಷಧಕ್ಕೆ ಕೊನೆಯ ಸ್ಥಾನ. ಸರಿಯಾಗಿ ಪಥ್ಯವನ್ನು ಅನುಸರಿಸಿಕೊಂಡು ಔಷಧವಿಲ್ಲದೆ ಕೂಡ ಆರೋಗ್ಯವಂತರಾಗಿ ಬಾಳಬಹುದು. ಅದೇ ಪಥ್ಯವನ್ನು ಅನುಸರಿಸದೆ ಎಷ್ಟೇ ಔಷಧ ತೆಗೆದುಕೊಂಡ್ರೂ ಕೂಡ ಅದು ವ್ಯರ್ಥ ಅಂತ ಹೇಳ್ಬೋದು. ಆದ್ದರಿಂದ ಪಥ್ಯ ಆಹಾರಕ್ಕೆ ಪ್ರಥಮ ಪ್ರಾಶಸ್ತ್ಯ ಆಯುರ್ವೇದದಲ್ಲಿ. ಓಕೆ ಡಾಕ್ಟರ್, ಇನ್ನು ಆಹಾರ ಕ್ರಮದಲ್ಲಿ ಯಾವ ರೀತಿಯ ಬದಲಾವಣೆ ಅಗತ್ಯ ಅನ್ನುವಂಥದ್ದು? ಆಹಾರ ಕ್ರಮದಲ್ಲಿ ಬದಲಾವಣೆ ಅಂತ ಹೇಳಿದ್ರೆ ರೋಗವನ್ನು ಉಂಟು ಮಾಡುವಂತಹ ಅಥವಾ ರೋಗವನ್ನು ಹೆಚ್ಚು ಮಾಡುವಂತಹ ಆಹಾರದಿಂದ ಆದಷ್ಟು ದೂರವಿರುವುದೇ ಆದ್ಯತೆ ಆಗಿದೆ ಇದರಲ್ಲಿ. ಆದ್ದರಿಂದ ರೋಗವನ್ನು ಉತ್ಪತ್ತಿ ಮಾಡುವಂತಹ ಇಲ್ಲವ ರೋಗವನ್ನು ಹೆಚ್ಚು ಮಾಡುವಂತಹ ಆಹಾರವನ್ನು ದೂರವಿರಿಸುವುದೇ ಆಹಾರ ಕ್ರಮದ ಬದಲಾವಣೆ ಮಾಡಬೇಕಾದ ಒಂದು ಅಂಶ ಇದರಲ್ಲಿ. ಇನ್ನು ದಿನನಿತ್ಯ ಯಾವ ರೀತಿಯ ಫುಡ್ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಉತ್ತಮ ಅನ್ನುವಂಥದ್ದು? ದಿನನಿತ್ಯ ನಾವು ಹೇಗಿರುವ ಆಹಾರ ತಗೊಳ್ಬೇಕು ಅಂತ ಹೇಳಿದ್ರೆ ಅದು ಜೀರ್ಣಿಸಲು ಸುಲಭವಾಗಿರುವಂತಹ ಆಹಾರ ಆಗಿರಬೇಕು. ಮತ್ತೆ ಲೈಟ್ ಫುಡ್ ಅಂತ ನೀವು ಹೇಳ್ಬೋದು. ಅದರ ಲೈಟ್ ಅಂತ ಹೇಳಿದ್ರೆ ಕ್ವಾಂಟಿಟಿ ಅಥವಾ ಅದರ ಪ್ರಮಾಣದಲ್ಲಿ ಕಡಿಮೆ ಖಂಡಿತ ಅಲ್ಲ, ಅದರ ಗುಣದಲ್ಲಿ ಕಡಿಮೆ ಆಗಿರ್ಬೇಕು. ಅಂದ್ರೆ ಗುಣ ಅದರದ್ದು ಲಘುವಾಗಿರ್ಬೇಕು, ಜೀರ್ಣಿಸಲು ಸುಲಭವಾಗಿ ಇರುವಂತದ್ದಾಗಿರ್ಬೇಕು. ಹಸಿ ಯಾವುದೇ ನೀವು ತಗೊಂಡ್ರೆ, ಹಸಿ ತರಕಾರಿ ಇರ್ಬೋದು, ಕುದಿಸಿದ ನೀರು, ಇದು ಯಾವುದು ಕೂಡ ಜೀರ್ಣಿಸಲು ಸುಲಭವಾಗಿರುವಂತದ್ದಲ್ಲ. ನಾವು ಆದಷ್ಟು ಬೇಯಿಸಿ ಬಿಟ್ಟು ಇಲ್ಲ ಕುದಿಸಿ ಬಿಟ್ಟು ತಗೊಳ್ಳುವ ಆಹಾರ ಅದು ಜೀರ್ಣಿಸಲು ಸುಲಭವಾಗುವಂತಹ ಆಹಾರ. ಆಮೇಲೆ ಹೇಳುವುದಾದ್ರೆ ಎಲ್ಲ ರುಚಿಗೂ ಒಂದೇ ತರದ ಪ್ರಾಧಾನ್ಯತೆ ಕೊಡಬೇಕು. ಆಹಾರದಲ್ಲಿ 6 ರುಚಿಗಳಿವೆ, ನಿಮ್ಗೆ ಗೊತ್ತಿರ್ಬೋದು. ಸಿಹಿ ಇರ್ಬೋದು, ಹುಳಿ ಇರ್ಬೋದು, ಉಪ್ಪು, ಖಾರ, ಕಹಿ ಹಾಗೂ ಒಗರು ರುಚಿಗಳು. ಯಾವುದೇ ಒಂದು ರುಚಿಯ ಆಹಾರವನ್ನು ಜಾಸ್ತಿ ಸೇವಿಸುವುದು ಕೂಡ ಒಳ್ಳೆಯದಲ್ಲ. ಕೆಲವರಿಗೆ ಸಿಹಿ ಪದಾರ್ಥಗಳು ಇಷ್ಟ ಇರ್ಬೋದು, ಹಾಗೆ ಅಂತೇಳಿ ಎಲ್ಲರೂ ಸ್ವೀಟ್ಸ್ ಜಾಸ್ತಿ ತಿನ್ನುವಂಥದ್ದು ಅದು ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲ. ಜಂಕ್ ಫುಡ್ ಇರ್ಬೋದು, ಚಿಪ್ಸ್ ಇರ್ಬೋದು, ಅದೆಲ್ಲ ಖಾರ ಇಷ್ಟ ಅಂತ ಹೇಳ್ಕೊಂಡು ಅದನ್ನೇ ಜಾಸ್ತಿ ತಿನ್ನೋದು ಕೂಡ ಆರೋಗ್ಯ ದೃಷ್ಟಿಯಿಂದ ಖಂಡಿತವಾಗಿ ಒಳ್ಳೆಯದಲ್ಲ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ದೋಷಗಳು ಉಲ್ಬಣಗೊಂಡು ರೋಗೋತ್ಪತ್ತಿಗೆ ಕಾರಣ ಆಗ್ತದೆ. ನೀವು ಹೇಳಿದ್ರಿ ಈಗಾಗಲೇ ಜೀರ್ಣಿಸಲ್ಪಡುವ ಆಹಾರವನ್ನ ಜಾಸ್ತಿ ಸೇವನೆ ಮಾಡಬೇಕು ಅಂತ, ಯಾವುದು ಅನ್ನುವಂಥದ್ದು ಮಾಹಿತಿ ನೀಡಬಹುದಾ? ಖಂಡಿತವಾಗಿಯೂ. ಅಕ್ಕಿಯಿಂದ ತಯಾರಿಸಿರುವಂತಹ ಆಹಾರ, ಈಗ ಸೌತ್ ಕೆನರಾದ ಆಹಾರವನ್ನು ಗಮನದಲ್ಲಿಟ್ಟುಕೊಂಡು ಹೇಳುವುದಾದ್ರೆ ಅಕ್ಕಿಯಿಂದ ತಯಾರಿಸಿರುವಂತಹ ಆಹಾರ ಇರ್ಬೋದು, ಇಲ್ಲ ಗೋಧಿಯಿಂದ ತಯಾರಿಸಿರುವಂತಹ ಆಹಾರವನ್ನು ಸೇವಿಸಬಹುದು. ಅಕ್ಕಿಯಿಂದ ತಯಾರಿಸಿದ್ದು ಅಂತ ಹೇಳಿದ್ರೆ ನಾವು ಇಲ್ಲಿ ಉಪಯೋಗಿಸುವಂತಹ ಒತ್ತು ಶಾವಿಗೆ ಇರ್ಬೋದು, ಪುಂಡಿಗಟ್ಟಿ, ಇಲ್ಲ ನೀರು ದೋಸೆ ಇರ್ಬೋದು, ಅದನ್ನು ಖಂಡಿತವಾಗಿ ಉಪಯೋಗಿಸ್ಕೊಳ್ಬಹುದು. ಅಕ್ಕಿ ರೊಟ್ಟಿ, ಒಳ್ಳೆ ಜೀರ್ಣಶಕ್ತಿ ಇದ್ದಲ್ಲಿ ರೊಟ್ಟಿಗಳನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಆದರೆ ಗಮನದಲ್ಲಿ ಇಟ್ಟುಕೊಳ್ಬೇಕಾದ ಅಂಶ ಅಂತ ಹೇಳಿದ್ರೆ ಅದಕ್ಕೆ ಎಣ್ಣೆ ಹಾಕಬಾರ್ದು. ಯಾವುದೇ ಸೋಂಕು ಇರುವ ಸಂದರ್ಭದಲ್ಲಿ ಇಲ್ಲ ಯಾವುದೇ ಔಷಧ ಸೇವಿಸುವ ಸಂದರ್ಭದಲ್ಲಿ ಅದಕ್ಕೆ ಎಣ್ಣೆ ಹಾಕದೆ ನೀವು ಡ್ರೈ ಆಗಿ ಖಂಡಿತವಾಗಿ ಉಪಯೋಗಿಸ್ಕೊಳ್ಬಹುದು. ಆದರೆ ಒಳ್ಳೆ ಜೀರ್ಣಶಕ್ತಿ ಇದ್ದಲ್ಲಿ ಮಾತ್ರ ರೊಟ್ಟಿಯಂತಹ ಆಹಾರವನ್ನು ಉಪಯೋಗಿಸಿಕೊಳ್ಬಹುದು. ಇನ್ನು ಆಹಾರದ ಬಗ್ಗೆ ಇನ್ನು ಹೇಳುವುದಾದ್ರೆ ಮಧ್ಯಾಹ್ನದ ಊಟಕ್ಕಿರ್ಬೋದು, ಇಲ್ಲ ರಾತ್ರಿ ಊಟಕ್ಕಿರ್ಬೋದು, ಚೆನ್ನಾಗಿ ಬೇಯಿಸಿರುವಂತಹ ಅನ್ನವನ್ನು ಇಲ್ಲ ಗಂಜಿಯನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಜ್ವರ ಇರುವಂತಹ ಸಂದರ್ಭದಲ್ಲಿ ಗಂಜಿಯೇ ಉತ್ತಮ ಆಹಾರ ಅಂತ ಹೇಳ್ಬೋದು. ಇದಕ್ಕೆ ಕರಿಯಾಗಿ ನೀವು ಉಪಯೋಗಿಸಿಕೊಳ್ಳೋದಾದ್ರೆ ವೆಜಿಟೇಬಲ್ಸ್, ಯಾವುದೇ ತರಕಾರಿಗಳನ್ನು ಚೆನ್ನಾಗಿ ಬೇಯಿಸಿ ಅದ್ರ ಜೊತೆಗೆ ಬೇಕಾದರೆ ಪೆಪ್ಪರ್ ಪೌಡರ್ ಹಾಕೊಳ್ಬೋದು, ಕಾಳು ಮೆಣಸಿನ ಪುಡಿ, ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು ಮುಂತಾದವುಗಳನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಅದನ್ನು ಉಪಯೋಗಿಸ್ಕೊಳ್ಬೋದು. ಆಮೇಲೆ ಇನ್ನೂ ಒಳ್ಳೆಯ ಆಹಾರ ಅಂತ ಹೇಳಿದ್ರೆ ಗ್ರೀನ್ ಗ್ರಾಮ್, ಪಚ್ಚೆ ಹೆಸರು ಇದೆಯಲ್ಲ, ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಶುಂಠಿ, ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ ಎಲ್ಲ ಹಾಕಿ ಅದನ್ನು ಕೂಡ ಆಹಾರವಾಗಿ ಉಪಯೋಗಿಸ್ಕೊಳ್ಬೋದು, ಇಲ್ಲ ಕರಿಯಾಗಿ ಕೂಡ ಉಪಯೋಗಿಸ್ಕೊಳ್ಬೋದು.
ಇನ್ನು ವೆಜಿಟೇಬಲ್ಸ್ ಯಾವುದಂತ ಮಾಹಿತಿ ನೀಡ್ಬೋದಾ? ವೆಜಿಟೇಬಲ್ಸ್ ಗ್ರೌಂಡಲ್ಲಿ ಅಂಡರ್ ಗ್ರೌಂಡಲ್ಲಿ ಆಗುವಂಥದ್ದು ಅಂತ ಹೇಳಿದರೆ ಈಗ ಪೊಟ್ಯಾಟೊ ಇರ್ಬೋದು ಅಂಥದ್ದೆಲ್ಲ ಆದಷ್ಟು ನೀವು ಉಪಯೋಗಿಸದಿರುವುದೇ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಉಳಿದ ಎಲ್ಲ ತರಕಾರಿಗಳನ್ನು ಖಂಡಿತವಾಗಿ ಉಪಯೋಗಿಸ್ಕೊಳ್ಬೋದು, ಆದರೆ ಹಸಿಯಾಗಿ ಖಂಡಿತ ಉಪಯೋಗಿಸ್ಕೊಳ್ಬಾರ್ದು. ಅದನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ಉಪಯೋಗಿಸ್ಕೊಳ್ಬೋದು. ಓಕೆ. ಇನ್ನು ಈಗ ಸಾಮಾನ್ಯವಾಗಿ ಔಟ್ ಸೈಡ್ ಇದು ಏನೋ ಫುಡ್ ಸೇವನೆ ಮಾಡ್ತಾರೆ ಹೆಚ್ಚಾಗಿ, ಈ ಬಗ್ಗೆ ಏನು ಹೇಳ್ತೀರಾ ನೀವು? ಈಗಿನ ಜೀವನ ಶೈಲಿ ಹೇಗಿದೆ ಅಂತ ಹೇಳಿದ್ರೆ, ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲ ಈಸಿ ಆಗಿರ್ಬೇಕು ಅಂತ ಹೌದು, ಈಸಿ ಆಗಿರ್ಬೇಕು ಅಂತ ಹೇಳ್ತಾರೆ. ಯಾರಿಗೂ ಕಷ್ಟಪಡ್ಲಿಕ್ಕೆ ಇಷ್ಟ ಇರುವುದಿಲ್ಲ. ಆದ್ರಿಂದ ಜಂಕ್ ಫುಡ್ಡಿನ ಮೊರೆ ಹೋಗಿರ್ತಾರೆ. ಸಾಯಂಕಾಲ ಹೋಗಿ ಚಾಟ್ಸ್ ತಿನ್ನೋದಿರ್ಬೋದು, ಇದು ಗೋಬಿ ಮಂಚೂರಿ ಅಂತಹ ಚೈನೀಸ್ ಐಟಮ್ಸ್ ಇರ್ಬೋದು, ಎಲ್ಲದರದ್ದು ಮೊರೆ ಹೋಗಿದ್ದಾರೆ ಜನರು. ಎಲ್ಲರಿಗೂ ಸುಲಭವಾಗಿ ಸಿಗುವಂಥದ್ದು ಆಗಿರಬೇಕು. ಖಾರ ಇಷ್ಟಪಡ್ತಾರೆ, ಹುಳಿ ಇಷ್ಟಪಡ್ತಾರೆ. ಆದರೆ ಅದು ಯಾವುದೇ ಕೂಡ ಖಾರ ಇರ್ಬೋದು, ಹುಳಿ ಇರ್ಬೋದು, ಅತಿಯಾಗಿ ಸೇವಿಸಿದ್ರೆ ಅದು ಖಂಡಿತ ರೋಗ ಉತ್ಪತ್ತಿಗೆ ಒಂದು ಕಾರಣ ಆಗ್ತದೆ. ಈಗಿನ ಜೀವನ ಶೈಲಿ ನೀವು ನೋಡಿದ್ರೆ, ಬೆಳಗ್ಗೆ ಎದ್ದಲ್ಲಿಂದ ಜನರು ಮಧ್ಯರಾತ್ರಿ ಮಲಗೋ ತನಕ ಆಹಾರ ಸೇವಿಸ್ತಾನೆ ಇರ್ತಾರೆ. ಅದಕ್ಕೆ ಒಂದು ಲಿಮಿಟೇ ಇಲ್ಲ ಅಂತ ಹೇಳ್ಬೋದು. 6 ಗಂಟೆಗೆ ಶುರು ಮಾಡ್ತಾರೆ. ಎದ್ದ ತಕ್ಷಣ ಯಾವ್ದಾದ್ರು ಫ್ರೂಟ್ ಜ್ಯೂಸ್ ಕುಡಿಯುವಂಥದ್ದು, ಇಲ್ಲದಿದ್ದರೆ ತರಕಾರಿ ಜ್ಯೂಸ್ ಕುಡಿಯುವಂಥದ್ದು, ಆಮೇಲೆ ವೇಟ್ ರಿಡಕ್ಷನ್ಗೆ ಅಂತ ಹೇಳ್ಕೊಂಡು ಬಿಸಿ ನೀರಿಗೆ ಲಿಂಬೆ ಹಣ್ಣಿನ ರಸ, ಜೇನುತುಪ್ಪ ಹಾಕಿ ತಗೊಳ್ಳುವಂಥದ್ದು. ಇದು ತುಂಬ ವಿಷಕಾರಿಯಾಗಿ ಪರಿಣಮಿಸ್ತದೆ. ಅದು ಬಿಸಿ ನೀರಿಗೆ ಜೇನುತುಪ್ಪ ಹಾಕುವಂಥದ್ದು ಹಾಗೂ ಹುಳಿ ರಸವನ್ನು ಸೇರಿಸಿ ತೆಗೆದುಕೊಳ್ಳುವಂಥದ್ದು, ಅದು ಆ ಕಾಂಬಿನೇಷನ್ ಯಾವತ್ತೂ ಕೂಡ ಸೇವಿಸಬಾರ್ದು. ಅದು ವಿಷವಾಗಿ ಪರಿಣಮಿಸ್ತದೆ. ಒಂದೇ ಸಲಕ್ಕೆ ಅದರ ಎಫೆಕ್ಟ್ ಗೊತ್ತಾಗುವುದಿಲ್ಲ, ಬಟ್ ನಿಧಾನವಾಗಿ ಅದು ವಿಷವಾಗಿ ಪರಿಣಮಿಸ್ತದೆ. ಇನ್ನು ಲಘು ಉಪಹಾರ ತಗೊಳ್ತಾರೆ ಪುನಃ 11 ಗಂಟೆಗೆ, ಮಧ್ಯಾಹ್ನ ಊಟ, ಪುನಃ ಸಾಯಂಕಾಲ ಯಾವ್ದಾದ್ರು ಎಣ್ಣೆಯಲ್ಲಿ ಕರೆದಂತಹ ಐಟಮ್ಸ್ ಇರ್ಬೋದು, ಇಲ್ಲದ್ರೆ ಇದು ಬೇಕರಿ ಫುಡ್ಸ್, ಕೇಕ್ ಇರ್ಬೋದು, ಬಿಸ್ಕೆಟ್ಸ್, ಚಾಕ್ಲೇಟ್ಸು, ಇದೆಲ್ಲ ಕೂಡ ಜೀರ್ಣಿಸಲು ತುಂಬ ಕಷ್ಟಕರವಾದಂತಹ ಆಹಾರ. ಅದು ಮೇಲಿಂದ ಮೇಲೆ ತಿಂತಾ ಹೋದಾಗೆ ಜೀರ್ಣಶಕ್ತಿ ಪೂರ್ತಿ ಕುಂದಿ ಹೋಗಿ ಶರೀರದ ಚಯಾಪಚಯ ಕ್ರಿಯೆ ಹಾಳಾಗ್ತದೆ. ಇದರಿಂದ ಕ್ರಮೇಣ ರೋಗೋತ್ಪತ್ತಿಗೆ ಕಾರಣ ಆಗಬಹುದು. 1-2 ದಿನದಲ್ಲಿ ಖಂಡಿತವಾಗಿ ಇದರ ಎಫೆಕ್ಟ್ ಗೊತ್ತಾಗುವುದಿಲ್ಲ. ಕಾಲಕ್ರಮೇಣ ವೇಟ್ ಹೆಚ್ಚಾಗ್ತಾ ಹೋಗ್ತದೆ, ಶರೀರದ ತೂಕ ಜಾಸ್ತಿ ಆಗ್ತಾ ಹೋಗ್ತದೆ. ಥೈರಾಯ್ಡ್ನಂತಹ ಸಮಸ್ಯೆಗಳು ಕೂಡ ಕಾಣ್ಬೋದು, ಮಧುಮೇಹ ರೋಗಗಳು ಕಾಣ್ಬೋದು, ಇದು ಹೈಪರ್ ಟೆನ್ಷನ್ ಮುಂತಾದ ರೋಗಗಳಿಗೆ ಕಾರಣ ಆಗ್ತದೆ ಇದು. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ವಿ ಯಾವ ರೀತಿಯ ಆಹಾರವನ್ನು ಸೇವಿಸಬಹುದು ಅನ್ನುವಂಥದ್ದನ್ನು. ಇನ್ನು ಯಾವುದೇ ಸೋಂಕು ಅಥವಾ ರೋಗವಿರುವ ಸಂದರ್ಭದಲ್ಲಿ ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಅನ್ನುವಂಥದ್ದು? ಯಾವುದೇ ಸೋಂಕು ಇರುವ ಸಂದರ್ಭದಲ್ಲಿ ಜೀರ್ಣಿಸಲು ಸುಲಭವಾಗುವಂತಹ ಆಹಾರವನ್ನಷ್ಟೇ ಸೇವಿಸಬೇಕು. ಯಾವುದೇ ಜಿಡ್ಡಿನಂಶ ಇರುವಂತಹ ಆಹಾರವನ್ನು ಖಂಡಿತವಾಗಿಯೂ ನಿಷೇಧಿಸ್ಕೊಳ್ಬೇಕು. ಅದು ತಗೊಳ್ಬಾರ್ದು. ಅದನ್ನು ತೆಂಗಿನಕಾಯಿ ಹಾಕಿರುವಂತಹ ಆಹಾರ ಪದಾರ್ಥ ಇರ್ಬೋದು, ಇಲ್ಲ ದೋಸೆ, ಚಪಾತಿ ಮುಂತಾದವುಗಳಿಗೆ ಎಣ್ಣೆ ಹಾಕಿ ತಗೊಳ್ಳುವಂಥದ್ದು ಇರ್ಬೋದು, ಇಲ್ಲವೇ ಆಧುನಿಕ ಆಹಾರವಾದಂತಹ ಕೇಕ್ ಇರ್ಬೋದು, ಬಿಸ್ಕೆಟ್ಸ್ ಇರ್ಬೋದು, ಯಾವುದೇ ಜಂಕ್ ಫುಡ್ಗಳು, ಚೈನೀಸ್ ಗೋಬಿ ಮಂಚೂರಿ ಇರ್ಬೋದು, ಇಲ್ಲ ಯಾವುದೇ ಮಂಚೂರಿಯನ್ ಐಟಮ್ಸ್, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕೂಡ ತಗೊಳ್ಬಾರ್ದು. ಹಾಲಿನ ಉತ್ಪನ್ನಗಳು ಅಂತ ಹೇಳಿದರೆ ಹಾಲು, ಮಜ್ಜಿಗೆ, ಮೊಸರು ಮುಂತಾದವುಗಳು, ಚೀಸ್, ಈಗೆಲ್ಲರೂ ನೋಡ್ಬೋದು ನೀವು, ಪಿಜ್ಜಾ, ಬರ್ಗರ್ ಮುಂತಾದವುಗಳ ಮೊರೆ ಹೋಗಿದ್ದಾರೆ. ಎಲ್ಲರಿಗೂ ಅದೇ ಇಷ್ಟ ಆಗ್ತದೆ. ಅದೆಲ್ಲ ಕೂಡ ಜೀರ್ಣಿಸಲು ತುಂಬ ಕಷ್ಟಕರವಾದಂತಹ ಆಹಾರ, ಗುರು ಆಹಾರ ಅಂತ ಹೇಳ್ಬೋದು ಅದನ್ನು. ಅದು ದಿನ ತಗೊಳ್ತಾ ಹೋದಾಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ, ಚಯಾಪಚಯ ಕ್ರಿಯೆ ಹಾಳಾಗ್ತದೆ. ಇದರಿಂದ ಈ ಕ್ರಮೇಣ ರೋಗೋತ್ಪತ್ತಿಗೆ ಒಂದು ಕಾರಣ ಆಗ್ತದೆ. ಈಗಾಗಲೇ ಹೇಳಿದ್ರಿ ನೀವು ಆಯಿಲ್ ಫುಡ್ ಎಲ್ಲ ಸೇವನೆ ಮಾಡಬಾರ್ದು ಅಂತ. ಒಂದು ವೇಳೆ ಸೇವನೆ ಮಾಡಿದರೆ ಯಾವ ರೀತಿಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು? ರೋಗ ಇರುವವರು ಸೇವಿಸಿದರೆ ಏನಾಗ್ತದೆ ಅಂತ ಹೇಳಿದರೆ ರೋಗ ಉಲ್ಬಣಗೊಳ್ತದೆ. ಖಂಡಿತವಾಗಿಯೂ ರೋಗದಿಂದ ನೀವು ಮುಕ್ತಿಯೇ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಈ ಥರದ ಆಹಾರ ತೆಗೆದುಕೊಂಡು ಅದರ ಜೊತೆಗೆ ಔಷಧಿ ಕೂಡ ಸೇವಿಸ್ತಾ ಬಂದರೆ ಏನು ಪ್ರಯೋಜನವೇ ಆಗುದಿಲ್ಲ ಅಂತ ಹೇಳ್ಬೋದು. ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ರಿಲೀಫ್ ಅಂತ ಅನ್ನಿಸ್ಬೋದು, ಆದರೆ ಕಂಪ್ಲೀಟಾಗಿ ಆ ರೋಗದಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುದಿಲ್ಲ. ನೀವು ಕಂಪ್ಲೀಟಾಗಿ ಇಂತಹ ಆಹಾರವನ್ನು ಬದಿಗಿರಿಸಿ ಔಷಧಿಯನ್ನು ತೆಗೆದುಕೊಂಡ್ರೆ ಖಂಡಿತವಾಗಿಯೂ ರೋಗ ಮುಕ್ತರಾಗ್ಬೋದು. ಎಲ್ಲರಿಗೂ ಒಂದು ತಲೆಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಹೈಪರ್ ಟೆನ್ಷನ್ ಇರ್ಬೋದು, ಇಲ್ಲ ಮಧುಮೇಹ ಇರ್ಬೋದು, ಅದೆಲ್ಲ ಬಂದರೆ ಅದು ಲೈಫ್ ಲಾಂಗ್ ಡಿಸೀಸ್ ಅಂತ, ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಥೈರಾಯ್ಡ್ ಸಮಸ್ಯೆಗಳಿರ್ಬೋದು, ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಮನಸ್ಸಲ್ಲಿ ಇದೆ. ಆದರೆ ಖಂಡಿತವಾಗಿ ಅದು ಶುದ್ಧ ತಪ್ಪು ಅಂತ ಹೇಳ್ತೇನೆ ನಾನು. ಯಾಕೆಂತ ಹೇಳಿದ್ರೆ ಇದನ್ನು ಖಂಡಿತವಾಗಿಯೂ ಟ್ರೀಟ್ ಮಾಡ್ಬೋದು, ಆದರೆ ಆಹಾರ ಪದ್ಧತಿಯಲ್ಲಿ ಸರಿಯಾದ ಬದಲಾವಣೆ ಖಂಡಿತವಾಗಿ ಅಗತ್ಯ ಇದೆ. ಒಂದು ವೇಳೆ ಈ ಒಂದು ಆರೋಗ್ಯ ಸಮಸ್ಯೆ ಹೆಚ್ಚಾಯಿತು ಅಂತ ಅನ್ಕೊಳ್ಳಿ, ಯಾವ ರೀತಿಯ ಚಿಕಿತ್ಸೆ ನೀಡ್ತೀರಿ ನಿಮ್ಮ ಆಯುರ್ವೇದ ಆಸ್ಪತ್ರೆಯಲ್ಲಿ?
ಆಯುರ್ವೇದದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಡಿಸೀಸಿಗೂ ಕೂಡ ಚಿಕಿತ್ಸೆ ಇದೆ. ಆದರೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಅದರ ಜೊತೆಗೆ ಔಷಧಿಯನ್ನು ಸೇವಿಸ್ತಾ ಬಂದರೆ ಖಂಡಿತವಾಗಿಯೂ ರೋಗ ಮುಕ್ತಿ ಪಡಿಬಹುದು. ಎಲ್ಲ ಥರದ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಇರ್ಬೋದು, ಶ್ವಾಸ ಸಂಬಂಧಿ ರೋಗಗಳಿರ್ಬೋದು, ಗಂಟು ನೋವಿನ ಸಮಸ್ಯೆಗಳಿರ್ಬೋದು, ಮಧುಮೇಹ ಇರ್ಬೋದು, ಥೈರಾಯ್ಡ್ ಡಿಸೀಸಸ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಎಲ್ಲ ಥರದ ರೋಗಗಳಿಗೂ ನಮ್ಮಲ್ಲಿ ಚಿಕಿತ್ಸೆ ಲಭ್ಯವಿದೆ. ಓಕೆ ಡಾಕ್ಟರ್, ಇನ್ನು ಸೋಂಕು ಇರುವಾಗ ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಮಾಹಿತಿ ನೀಡಿ. ಸೋಂಕಿರುವಾಗ ಎಣ್ಣೆ ಅಥವಾ ಜಿಡ್ಡಿನ ಅಂಶ ಇರುವಂಥದ್ದು, ಅದು ತೆಂಗಿನ ಎಣ್ಣೆ ಅಥವಾ ಉಳಿದ ಯಾವುದೇ ಥರದ ಎಣ್ಣೆ ಇರ್ಬೋದು, ಇಲ್ಲ ತುಪ್ಪ, ಯಾವುದೇ ದನದ ತುಪ್ಪ ಇರ್ಬೋದು, ಯಾವುದೇ ಜಿಡ್ಡಿನ ಅಂಶವನ್ನು ಕಂಪ್ಲೀಟಾಗಿ ನಿಷೇಧಿಸಬೇಕಾಗ್ತದೆ. ಆಮೇಲೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕೂಡ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗ್ತದೆ. ಕುದಿಸದ ನೀರು, ಈಗ ಜನರಿಗೆ ಸಮಯದ ಅಭಾವ ಇರೋದ್ರಿಂದ ಎಲ್ಲರೂ ಬಾಟಲ್ ವಾಟರ್ ಅಥವಾ ಮಿನರಲ್ ವಾಟರ್ ಇಂದ ಮೊರೆ ಹೋಗಿದ್ದಾರೆ. ಇಲ್ಲ ಪ್ಯೂರಿಫೈಡ್ ವಾಟರ್, ಅಕ್ವಾ ವಾಟರ್ ಇರ್ಬೋದು, ಯಾವುದೇ ಆದರೂ ಕೂಡ ನೀರು ಕುದಿಸದೇ ಇದ್ರೆ ಅದು ಖಂಡಿತವಾಗಿಯೂ ರೋಗವನ್ನು ಉಲ್ಬಣಗೊಳ್ಳುವಂತೆ ಮಾಡುತ್ತದೆ. ಅದು ತುಂಬ ಶೀತ ಆಗಿರೋದ್ರಿಂದ ಅದು ಶರೀರದ ಚಯಾಪಚಯವನ್ನು ಹಾಳು ಮಾಡ್ತದೆ, ಮೆಟಬಾಲಿಸಮ್ ಅನ್ನು ಹಾಳು ಮಾಡ್ತದೆ. ಇದರಿಂದ ರೋಗವನ್ನು ಉಲ್ಬಣಗೊಳ್ಳುವಂತೆ ಮಾಡುತ್ತದೆ ಅಥವಾ ರೋಗ ಉತ್ಪತ್ತಿಗೆ ಒಂದು ಪ್ರಧಾನ ಕಾರಣ ಅಂತಲೂ ಹೇಳ್ಬೋದು. ಆದ್ದರಿಂದ ಯಾವಾಗಲೂ ಕುದಿಸಿದ ನೀರನ್ನೇ ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ. ಆಮೇಲೆ ಡ್ರೈ ಫ್ರೂಟ್ಸ್ ತಗೊಳ್ಬಾರ್ದು, ಯಾವುದೇ ಫ್ರೂಟ್ಸ್ ಕೂಡ ತಗೊಳ್ಬಾರ್ದು. ಯಾಕೆಂತ ಹೇಳಿದ್ರೆ ಇದು ತುಂಬ ಶೀತ ಹಾಗೂ ಗುರುಗುಣದಿಂದ ಕೂಡಿರುವಂಥದ್ದು ಅಂತ ಹೇಳಿದ್ರೆ ಜೀರ್ಣಿಸಲು ತುಂಬ ಕಷ್ಟಕರವಾದಂತಹ ಆಹಾರ. ಎಲ್ಲರೂ ಬಟ್ಟಲುಗಟ್ಟಲೆ ಹಣ್ಣನ್ನು ಸೇವಿಸು ನೀವು ನೋಡ್ಬೋದು, ರಾತ್ರಿ ಊಟ ಆದಮೇಲೆ ಅದು ಹೆಲ್ದಿ ಅಂತ ಹೇಳ್ಕೊಂಡು. ಆದರೆ ನಿಜವಾಗಿಯೂ ಅದು ಹಾಗಲ್ಲ. ಒಳ್ಳೆ ಹಸಿ ಇರುವಂತಹ ಸಮಯದಲ್ಲಿ ಖಂಡಿತವಾಗಿ ಹಣ್ಣುಗಳನ್ನು ಸೇವಿಸ್ಬೋದು, ಹಣ್ಣಾಗಲಿ ಹಾಲಾಗಲಿ ಒಳ್ಳೆ ಹಸಿವಿರುವಂತಹ ಸಮಯದಲ್ಲಿ ಸೇವಿಸ್ಬೋದು. ಆದರೆ ರಾತ್ರಿ ಊಟ ಆದ ನಂತರ ಸೇವಿಸುವಂತಹ ಪದ್ಧತಿ ಇದೆಯಲ್ಲ, ಅದು ಆರೋಗ್ಯಕ್ಕೆ ತುಂಬ ಹಾನಿಕಾರಕ. ಇನ್ನು ಹೇಳೋದಾದರೆ ಜಂಕ್ ಫುಡ್ಗಳು, ಅದರಲ್ಲಿ ಎಲ್ಲದರಲ್ಲೂ ಎಣ್ಣೆ ಅಂಶ ಇರ್ತದೆ. ಯಾವುದಾದ್ರೂ ಹುಳಿ, ವಿನೆಗರು ಇಂಥದ್ದೆಲ್ಲ ಹಾಕಿ ಮಾಡಿರ್ತಾರೆ. ಸಾಸುಗಳು, ಬೇರೆ ಬೇರೆ ಥರದ ಸಾಸುಗಳಿರ್ಬೋದು, ಅದೆಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಓಕೆ, ಇನ್ನು ಕುಡಿಯಲು ಯೋಗ್ಯವಾದ ನೀರಿನ ಬಗ್ಗೆ ಈಗ ಹೇಳ್ತಾ ಇದ್ರಿ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೇಳೋದಾದ್ರೆ ಏನು ಹೇಳ್ತೀರಾ? ನೀರನ್ನು ಆದಷ್ಟು ಕುದಿಸಿ ಕುಡಿಯುವುದೇ ಆರೋಗ್ಯಕ್ಕೆ ಒಳ್ಳೆಯದು. ಮೆಡಿಕೇಟೆಡ್ ವಾಟರ್ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ. ಇದನ್ನು ಹೇಳೋದಾದರೆ ಔಷಧೀಯ ದ್ರವ್ಯದಿಂದ ಸಂಸ್ಕರಿಸಿದ ನೀರು ಅಂತ. ಸಂಸ್ಕಾರ ಅಂತ ಹೇಳಿದರೆ ನೀವು ಜೀರ್ಣಕ್ರಿಯೆಯನ್ನು ಜಾಸ್ತಿ ಒಳ್ಳೇದು ಮಾಡಲಿಕ್ಕೋಸ್ಕರ ಅದನ್ನು ಕುದಿಸಿ ಕುಡಿಯುವಂಥದ್ದು, ನೀರನ್ನು ಕುದಿಸಿ ಕುಡಿಯುವಂಥದ್ದು. ಔಷಧಿ ದ್ರವ್ಯದಿಂದ ಅದನ್ನು ಸಂಸ್ಕರಿಸುವುದು ಅಂತ ಹೇಳಿದರೆ ಒಂದು 2 ಚಿಟಿಕೆಯಷ್ಟು, ನೀವು ದಿನನಿತ್ಯ ಕುಡಿಯುವ ನೀರಿಗೆ ಒಂದು 2 ಚಿಟಿಕೆಯಷ್ಟು ಶುಂಠಿ ಪೌಡರು, ಒಣಶುಂಠಿ ಪೌಡರು, ಹಾಗೆ 3 ಚಿಟಿಕೆ ಡ್ರೈ ರೋಸ್ಟ್ ಮಾಡಿರುವಂತಹ ಕೊತ್ತಂಬರಿ ಬೀಜದ ಪೌಡರ್, ಇದನ್ನು ಹಾಕಿ ಚೆನ್ನಾಗಿ ಕುದಿಸಿಬಿಟ್ಟು ಆ ನೀರನ್ನು ಕುಡಿಬಹುದು. ಜ್ವರದಲ್ಲಿ ಕೂಡ ಇದು ತುಂಬಾ ರಾಮಬಾಣ ಅಂತ ಹೇಳ್ಬೋದು ಈ ನೀರು. ಯಾಕೆಂತ ಹೇಳಿದ್ರೆ ಅದು ಜೀರ್ಣಶಕ್ತಿಯನ್ನು ಸುಗಮಗೊಳಿಸಿದೆ. ಜ್ವರದಲ್ಲಿ ಪ್ರಧಾನ ಕಾರಣವೇ ಜೀರ್ಣಶಕ್ತಿ ಕಡಿಮೆ ಆಗಿರುವಂಥದ್ದು, ಅದರಿಂದಲೇ ಜ್ವರ ಬರುವಂಥದ್ದು. ಜೀರ್ಣಶಕ್ತಿಯನ್ನು ಸುಗಮಗೊಳಿಸಲು ಈ ನೀರು ತುಂಬಾ ಆರೋಗ್ಯಕರ ದೃಷ್ಟಿಯಿಂದ ಒಳ್ಳೆಯದು. ಇನ್ನು ಸಾಮಾನ್ಯವಾಗಿ ಹೇಳ್ತಾರೆ ಜೀರ್ಣವಾಗೋದಕ್ಕೆ ಏನು ಜೀರಿಗೆ ಕಷಾಯ ಆ ಥರದ್ದೇನಾದರೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ, ಈ ಬಗ್ಗೆ ಏನು ಹೇಳ್ತೀರಾ? ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ಜೀರಿಗೆ ಕಷಾಯ ಅಂತ ಹೇಳುವ ಕಾನ್ಸೆಪ್ಟ್ ರಾಂಗ್ ಅಂತ ನಾನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಜೀರಿಗೆಗೆ ಅದರದ್ದೇ ಆದ ಗುಣಗಳಿದ್ದಾವೆ. ಅವುಗಳು ಖಂಡಿತವಾಗಿ ಬರೀ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡೋದಲ್ಲ, ಅದರದ್ದು ಬೇರೆ ಬೇರೆ ಪ್ರಯೋಜನಗಳಿದ್ದಾವೆ. ಅದರಲ್ಲಿ ಅದು ಬೇಕಾದರೆ ನಮ್ಮ ಮಲ ಪ್ರವೃತ್ತಿಯನ್ನು ಕಡಿಮೆ ಮಾಡ್ತದೆ. ಹಾಗಾಗಿ ಎಲ್ಲ ಕಂಡೀಷನಲ್ಲಿ ಕೂಡ ಜೀರಿಗೆಯನ್ನು ಖಂಡಿತವಾಗಿ ಉಪಯೋಗಿಸಬಾರದು. ಎಳನೀರಿನ ಬಗ್ಗೆ ಏನು ಹೇಳ್ತೀರಾ? ಎಳನೀರಿನ ಬಗ್ಗೆ ಹೇಳುವುದಾದ್ರೆ ಅತಿಯಾದ ಹಸಿವಿರುವವರು, ಒಳ್ಳೆ ಹಸಿವಿರುವವರು ಮಾತ್ರ ಅದನ್ನ ಸೇವಿಸಬಹುದು. ಎಲ್ಲರೂ ಖಂಡಿತವಾಗಿಯೂ ಎಳನೀರನ್ನು ಕುಡಿಬಾರ್ದು. ನಿಮಗೆ ಅನ್ನಿಸ್ಬಹುದು ಅದು ಬರೀ ನೀರಲ್ವಾ, ಏನಾಗ್ತದೆ ಅದರಿಂದ ಅಂತ. ಆದ್ರೆ ಖಂಡಿತವಾಗಿ ಅಲ್ಲ, ಅದಕ್ಕೆ ಅದರದ್ದೇ ಆದ ಗುಣಗಳಿದ್ದಾವೆ. ಅದು ತುಂಬಾ ಶೀತ ಆಗಿರ್ತದೆ, ತುಂಬ ಗುರು ಅಂತ ಹೇಳಿದ್ರೆ ಜೀರ್ಣಕ್ಕೆ ತುಂಬ ಕಷ್ಟಕರವಾದಂಥದ್ದು. ಹಾಗಾಗಿ ಅದು ಖಂಡಿತವಾಗಿಯೂ ಆರೋಗ್ಯ ಇಲ್ಲದವರು ಅಂತ ಅನಾರೋಗ್ಯ ಪೀಡಿತರು ಖಂಡಿತವಾಗಿ ಅದನ್ನು ಸೇವಿಸುವುದು ಒಳ್ಳೆಯದಲ್ಲ. ಒಳ್ಳೆ ಹಸಿವಿರುವಂತಹ ಸಮಯದಲ್ಲಿ ಆರೋಗ್ಯವಂತ ವ್ಯಕ್ತಿಗಳು ಖಂಡಿತವಾಗಿ ಸೇವಿಸಬಹುದು. ಓಕೆ, ಇನ್ನು ಸಾಮಾನ್ಯವಾಗಿ ಹೇಳ್ತಾರೆ ಎಳ್ಳು ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದು, ಈ ಬಗ್ಗೆ ಏನು ಹೇಳ್ತೀರಾ? ಎಳ್ಳು ಆರೋಗ್ಯಕ್ಕೆ ಒಳ್ಳೇದು ಹೌದು, ಹಾಗೆಂತೇಳಿ ನಿತ್ಯದಲ್ಲಿ ಅದನ್ನು ಉಪಯೋಗಿಸಬಾರ್ದು. ಅದಕ್ಕೆ ಯೂಟ್ರಸ್ ಕಾಂಟ್ರಾಕ್ಷನ್ ಮಾಡುವಂತಹ ಪ್ರಾಪರ್ಟಿ ಇದೆ, ಯೂಟ್ರಸ್ ಕಾಂಟ್ರಾಕ್ಷನ್ ಮಾಡುವಂಥದ್ದು. ಆದ್ದರಿಂದ ಅದನ್ನು ದಿನನಿತ್ಯದಲ್ಲಿ ಬಳಕೆ ಖಂಡಿತ ಮಾಡಬಾರ್ದು. ಅದು ರಕ್ತಸ್ರಾವವನ್ನು ಇನಿಷಿಯೇಟ್ ಮಾಡ್ತದೆ, ಅಂದರೆ ರಕ್ತಸ್ರಾವವನ್ನು ಸ್ವಲ್ಪ ಜಾಸ್ತಿ ಆಗುವಂತೆ ಮಾಡುವ ಗುಣ ಇದೆ ಅದಕ್ಕೆ. ಆದ್ದರಿಂದ ನಿಯಮಿತವಾದ ರಕ್ತಸ್ರಾವ ಇರುವವರಿಗೆ ತೊಂದರೆ ಇಲ್ಲ. ಜಾಸ್ತಿ ಇರುವವರು ಮತ್ತೆ ನೀವು ಎಳ್ಳನ್ನು ಸೇವಿಸ್ತಾ ಹೋದರೆ ಜಾಸ್ತಿ ಬ್ಲೀಡಿಂಗ್ ಜಾಸ್ತಿ ಆಗುವ ಹಾಗೆ ಮಾಡ್ತದೆ ಅದು. ಎಸ್ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರಿ ನೀವು ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಸೇವಿಸಬಾರ್ದು ಅಂತ. ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಹಾಲನ್ನೇ ಕೊಡ್ತಾರೆ, ಅಂದರೆ ಸಣ್ಣ ಮಕ್ಕಳಿಗೆ ಹಾಲನ್ನೇ ಜಾಸ್ತಿಯಾಗಿ ಕೊಡೋದು, ಈ ಬಗ್ಗೆ ಏನು ಹೇಳ್ತೀರಾ?
ಸಣ್ಣ ಮಕ್ಕಳು ಅಂತ ಹೇಳಿದ್ರೆ ಎದೆ ಹಾಲು ಕುಡಿಯುವ ಮಕ್ಕಳನ್ನು ಗಮನದಲ್ಲಿಟ್ಟುಕೊಂಡು ಹೇಳೋದಾದ್ರೆ ಖಂಡಿತವಾಗಿ ಎದೆ ಹಾಲು ಕುಡಿಯುವ ಮಕ್ಕಳಿಗೆ ಹಾಲು ನಿಷಿದ್ಧ ಅಲ್ಲ. ಯಾಕೆಂತ ಹೇಳಿದ್ರೆ ಎದೆ ಹಾಲು ಜೀರ್ಣಿಸಲು ತುಂಬಾ ಸುಲಭವಾದಂತಹ ಆಹಾರ. ಮಗುವಿಗೆ ಪ್ರಧಾನ ಆಹಾರವೇ ಎದೆ ಹಾಲಾಗಿರ್ತದೆ. ಅದು ರೋಗ ನಿರೋಧಕ ಶಕ್ತಿಯಿಂದ ಕೂಡ ಕೂಡಿರುವಂತದ್ದು, ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂತದ್ದು ಮಗುವಿಗೆ, ಹಾಗೂ ಮಗುವಿನ ಬೆಳವಣಿಗೆಗೆ ಇದು ತುಂಬಾ ಅಗತ್ಯ ಇದೆ. ಆದ್ದರಿಂದ ಈ ಹಾಲು ಖಂಡಿತವಾಗಿಯೂ ನಿಷೇಧವಿಲ್ಲ. ಓಕೆ, ಇನ್ನು ಆರೋಗ್ಯ ದೃಷ್ಟಿಯಿಂದ ದೈನಂದಿನ ಚಟುವಟಿಕೆಗಳು ಹೇಗಿರಬೇಕು ಅನ್ನುವಂಥದ್ರ ಬಗ್ಗೆ ಮಾಹಿತಿ ನೀಡಿ. ದೈನಂದಿನ ಚಟುವಟಿಕೆ ಬಗ್ಗೆ ಹೇಳುದಾದ್ರೆ ಬೆಳಗ್ಗೆ ಎದ್ದಲ್ಲಿಂದ ನಾವು ಏನೇನು ಮಾಡಬೇಕು ಅಂತ ಹೇಳುದು. ಬೆಳಗ್ಗೆ ಎದ್ದ ತಕ್ಷಣ ನೀವು ವ್ಯಾಯಾಮ ಮಾಡಿದ್ರೆ ತುಂಬಾ ಒಳ್ಳೇದು. ಅದು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ನೀವು ನೋಡಿರ್ಬೋದು, ಈಗ ಜಿಮ್ಮಿಗೆ ಹೋಗುದಿರ್ಬೋದು, ಇಲ್ಲ ಬೇರೆ ಕಡೆ ಹೋಗಿ ಎಕ್ಸರ್ಸೈಸ್ ಮಾಡ್ಬೋದು, ಶಟ್ಲ್ ಆಡೋದಿರ್ಬೋದು, ಅದೆಲ್ಲ ಒಂದು ತರದ ವ್ಯಾಯಾಮವೇ. ಹಾಗೆ ಅಂತ ಹೇಳ್ಕೊಂಡು ಅದು ಊಟದ ನಂತರ ಮಾಡಬಾರ್ದು. ಊಟದ ನಂತರ ಮಾಡಿದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಬಾಡಿಯ ಉಳ್ದ ಕಡೆಗೆ ಹೋಗ್ತದೆ, ಹೊಟ್ಟೆ ಕಡೆಗೆ ಹೋಗಿ ಅದು ತಿಂದ ಆಹಾರವನ್ನು ಜೀರ್ಣಿಸಲು ಖಂಡಿತ ಆಗುದಿಲ್ಲ. ಆದ್ರಿಂದ ನಾವು ಏನಿದ್ರು ಕೂಡ ಖಾಲಿ ಹೊಟ್ಟೆಯಲ್ಲಿ ವ್ಯಾಯಾಮ ಮಾಡಬೇಕು. ಆಮೇಲೆ ಕೆಲವರು ನೀವು ನೋಡಿರ್ಬೋದು, ರಾತ್ರಿ ಅಥವಾ ಬೆಳಗ್ಗೆ ಇರ್ಬೋದು, ಊಟ ಆದ್ಮೇಲೆ ಅಥವಾ ತಿಂಡಿ ತಿಂದ ನಂತರ ಸ್ನಾನ ಮಾಡುವಂಥದ್ದು. ಇದು ಒಳ್ಳೆಯ ಚಟುವಟಿಕೆ ಅಲ್ಲ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಾವು ಸ್ನಾನ ಮಾಡಿದ ಮೇಲೆ ಅದೇ ಹೇಳಿದಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಫುಲ್ ಬಾಡಿಗೆ ಆಗ್ತಾ ಇರ್ತದೆ, ಜಾಸ್ತಿ ಹೋಗ್ತದೆ ಆ ಸೈಡಿಗೆ. ಇದು ಹೊಟ್ಟೆ ಮೇಲೆ ಕಾನ್ಸಂಟ್ರೇಷನ್ ಇರುವುದಿಲ್ಲ ಬ್ಲಡ್ ಸರ್ಕ್ಯುಲೇಷನ್. ಆಗ ಜೀರ್ಣಕ್ರಿಯೆ ತುಂಬಾ ನಿಧಾನ ಆಗ್ತದೆ. ಅದರಿಂದ ಕ್ರಮೇಣ ರೋಗೋತ್ಪತ್ತಿಗೆ ಒಂದು ಕಾರಣ ಆಗ್ತದೆ. ಇನ್ನು ಬೆಳಗ್ಗೆ ಬಿಸಿನೀರು ಕುಡಿಯೋದ್ರಿಂದ ಕೂಡ ಒಳ್ಳೇದು ಅಂತ ಹೇಳ್ತಾರೆ, ಈ ಬಗ್ಗೆ ಏನ್ ಹೇಳ್ತೀರಾ? ಬೆಳಗ್ಗೆ ಬಿಸಿನೀರು ಎದ್ದ ತಕ್ಷಣ ಬಿಸಿನೀರು ಸ್ವಲ್ಪ ಮಟ್ಟಿಗೆ ಕುಡಿಬಹುದು. ಹಾಗೆ ಅಂತ ಹೇಳಿ ಲೀಟರ್ ಗಟ್ಟಲೆ ಕುಡಿಯುವುದು ಕೂಡ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಯಾಕೆಂತ ಹೇಳಿದ್ರೆ ಎದ್ದ ತಕ್ಷಣ ಒಳ್ಳೆ ಜೀರ್ಣಶಕ್ತಿ ಇದ್ದವರಿಗೆ ಒಳ್ಳೆ ಹಸಿವಿರ್ತದೆ ಹೇಳುವಾಗ್ಲೇ. ಆ ಹಸಿವನ್ನು ನೀವು ನೀರು ಕುಡಿದು ಶಮನಗೊಳಿಸಿದ್ರೆ ಮುಂದೆ ನೀವು ಸೇವಿಸುವಂತಹ ಆಹಾರ, ಬೆಳಗಿನ ಉಪಹಾರ ಇರ್ಬೋದು, ಅದು ಅದರ ಜೀರ್ಣ ಕರೆಕ್ಟಾಗಿ ಆಗುದಿಲ್ಲ. ಆದ್ರಿಂದ ಎದ್ದ ತಕ್ಷಣ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ ಗ್ಲಾಸ್ ಎಲ್ಲ ನೀರು ಕುಡಿಬಹುದು. ಕುದಿಸಿದ ನೀರು, ತಣ್ಣೀರಲ್ಲ, ಕುದಿಸಿದ ನೀರನ್ನು ಖಂಡಿತವಾಗಿ ಕುಡಿಬಹುದು. ಹಾಗೆ ಅಂತೇಳಿ ತುಂಬಾ ನೀರು ಕೆಲವರು ನೀರು ಒಳ್ಳೇದು ಅಂತ ಹೇಳಿ ಲೀಟರ್ ಗಟ್ಟಲೆ ಕುಡಿತಾರೆ. ಅದು ಖಂಡಿತವಾಗಿಯೂ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಯಾಕೆಂತ ಹೇಳಿದ್ರೆ ಮುಂದೆ ಸೇವಿಸುವಂತಹ ಆಹಾರ ಸರಿಯಾಗಿ ಜೀರ್ಣ ಆಗುದಿಲ್ಲ. ಅದಕ್ಕೋಸ್ಕರ ತುಂಬಾ ನೀರು ಕುಡಿಬಾರ್ದು ಅಂತ. ಓಕೆ, ಈಗ ಕೆಲವರು ಹೇಳ್ತಾರೆ ಜೀರ್ಣ ಆಗೋದಕ್ಕೆ ಕೆಲವು ಫುಡ್ ಅನ್ನ ಸೇವನೆ ಮಾಡ್ತಾರೆ, ಆದ್ರೂ ಕೆಲವರಿಗೆ ಜೀರ್ಣ ಆಗೋದಿಲ್ಲ. ಈ ಬಗ್ಗೆ ಏನ್ ಹೇಳ್ತೀರಾ? ಜೀರ್ಣ ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ, ಹೀಗೆ ಆಹಾರ ಜಾಸ್ತಿ ಸೇವಿಸ್ತಾ ಇರ್ತಾರೆ, ಒಂದು ಪ್ರಮಾಣ ಜಾಸ್ತಿ ಇರ್ತದೆ, ಅವರ ಹಸಿವಿಗೆ ತಕ್ಕನಾಗಿ ಅವರು ಖಂಡಿತ ಸೇವಿಸುವುದಿಲ್ಲ. ರುಚಿ ಆಯ್ತು ಅಂತ ಹೇಳ್ಕೊಂಡು ಜಾಸ್ತಿ ತಿನ್ನೋದಿರ್ಬೋದು, ಫ್ರೆಂಡ್ಸ್ ಒಟ್ಟಿಗೆ ಹೋಗಿ ಅವರು ಒತ್ತಾಯ ಮಾಡಿದ್ರು ಅಂತ ತಿನ್ನೋದಿರ್ಬೋದು. ಅದರಿಂದಾಗಿ ಜೀರ್ಣಕ್ರಿಯೆ ಸರಿಯಾಗಿ ಆಗುದಿಲ್ಲ. ಅಂತ ಟೈಮಲ್ಲಿ ನೀವು ಮತ್ತೆ ಮತ್ತೆ ಆಹಾರ ಸೇವಿಸ್ತಾ ಹೋಗುದಿರ್ಬೋದು, ಜೀರ್ಣಕ್ಕೆ ಕಷ್ಟವಾಗುವಂತಹ ಆಹಾರವನ್ನು ನೀವು ಸೇವಿಸುದಿರ್ಬೋದು. ಇದೆಲ್ಲ ಕೂಡ ಸಮಸ್ಯೆ ಆಗ್ತದೆ, ಮುಂದೆ ರೋಗೋತ್ಪತ್ತಿಗೆ ಕಾರಣ ಆಗ್ತದೆ ಅಂತ. ಓಕೆ, ನೀವಾಗಲೇ ಹೇಳಿದ್ರಿ ಬಿಸಿನೀರು ಕೂಡ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಕುಡಿಬೇಕು ಅನ್ನುವಂಥದ್ದನ್ನ. ಇನ್ನು ಜ್ವರ ಬಂದಂಥ ಟೈಮಲ್ಲಿ ಬಿಸಿನೀರನ್ನ ಜಾಸ್ತಿಯಾಗಿ ಕುಡಿತಾರೆ, ಅಂದ್ರೆ ತಣ್ಣೀರೆಲ್ಲ ಕುಡಿಯೋದಿಲ್ಲ. ಈ ಬಗ್ಗೆ ಏನು ಹೇಳ್ತೀರಾ? ಆ ಟೈಮಲ್ಲಿ ಕುಡಿಯೋದ್ರಿಂದ? ಹೌದು, ಜ್ವರದ ಸಮಯದಲ್ಲಿ ಜೀರ್ಣಶಕ್ತಿ ತುಂಬಾ ಕುಂದಿರ್ತದೆ, ಜೀರ್ಣವೇ ಇರುವುದಿಲ್ಲ, ಹಸಿವೇ ಇರುವುದಿಲ್ಲ ಅಂತ ಹೇಳ್ತಾರೆ, ನೀವು ಕೇಳಿರ್ಬಹುದು. ಕಹಿ ಕಹಿ ಆಗುತ್ತೆ. ಹೌದು, ಬಾಯಿ ಕಹಿ ಕಹಿ ಆಗ್ತದೆ, ಹಸಿವು ಇರುವುದಿಲ್ಲ, ಬಾಯಿಗೆ ರುಚಿ ಇರುವುದಿಲ್ಲ. ಆ ಟೈಮಲ್ಲಿ ನೀವು ಆಹಾರ ತೆಗೆದುಕೊಳ್ಳದೆ ಇದ್ರೆ ಒಳ್ಳೇದು. ಅದನ್ನು ನಮ್ಮ ಆಯುರ್ವೇದದಲ್ಲಿ ಲಂಘನ ಅಂತ ಹೇಳ್ತೇವೆ. ಲಂಘನಂ ಪರಮೌಷಧಂ ಅಂತ ಹೇಳಿ. ಲಂಘನ ಮಾಡಿದ್ರೆ ಅಂದ್ರೆ ಹಸಿವೆಯಿಂದ ಇರುವಂತದ್ದು, ಅಂದ್ರೆ ಹಸಿವಾಗ್ಲಿಕ್ಕೆ ಕಾಯುವಂತದ್ದು. ಇದು ಒಂದು ಮೇನ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಜ್ವರದಲ್ಲಿ. ನೀವು ಹಸಿವಾಗೋ ತನಕ ಕಾಯಬೇಕು, ಹಾಗಿದ್ರೆ ಅದು ಒಳ್ಳೇದು. ಜೀರ್ಣ ಆಗ್ತಾ ಹೋಗ್ತದೆ. ಅಂದ್ರೆ ನಮ್ಮ ಶರೀರದಲ್ಲಿರುವಂತಹ ನಾವು ಸೇವಿಸಿರುವಂತಹ ಆಹಾರ ಪದಾರ್ಥಗಳಿರ್ಬೋದು, ಅದು ಸರಿಯಾಗಿ ಜೀರ್ಣ ಆಗ್ಬೇಕು. ಅದು ಜೀರ್ಣ ಆಗ್ಲಿಕ್ಕೆ ಕಾಯಬೇಕು. ಕಾಯಬೇಕಾದ್ರೆ ಸ್ವಲ್ಪ ಸ್ವಲ್ಪ ಬಿಸಿ ನೀರು ನೀವು ಕುಡಿತಾ ಬಂದ್ರೆ ಅದು ಜ್ವರದಿಂದ ಹೊರಗಡೆ ಬರ್ಲಿಕ್ಕೆ ಸುಲಭ ಆಗ್ತದೆ. ಓಕೆ, ಆಯುರ್ವೇದದ ದೃಷ್ಟಿಯಿಂದ ಈ ಜ್ವರ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಫುಡ್ ಸೇವನೆ ಮಾಡಬೇಕು ಅನ್ನೋದನ್ನ ಹೇಳಿ. ಜ್ವರ ಬಂದಿರುವಂತ ಅಂದ್ರೆ ಸೋಂಕಿರುವ ಸಮಯದಲ್ಲಿ ಇದೆಲ್ಲ ಕೂಡ ನಾನು ಮೊದಲೇ ಹೇಳಿರುವಂತೆ ಹಾಲಿರ್ಬೋದು, ಹಾಲಿನ ಉತ್ಪನ್ನಗಳಿರ್ಬೋದು, ಯಾವುದೇ ಫ್ರೂಟ್ಸ್, ಅನ್ಬಾಯ್ಲ್ಡ್ ವಾಟರ್ ಅಥವಾ ಮಿನರಲ್ ವಾಟರ್ ಯಾವುದೇ ಇರ್ಬೋದು, ಅದು ಯಾವುದನ್ನು ಕೂಡ ಸೇವಿಸಬಾರ್ದು. ಜೀರ್ಣಕ್ಕೆ ಕಷ್ಟಕರವಾಗಿರುವಂತಹ ಆಹಾರವನ್ನು ಕೂಡ ಸೇವಿಸಬಾರ್ದು. ಆಗ ರೊಟ್ಟಿ ಅಂಥದ್ದೆಲ್ಲ ನೀವು ಸೇವಿಸಬಾರ್ದು. ಗೋಧಿಯಿಂದ ಮಾಡಿರುವಂತಹ ಆಹಾರ, ಆದಷ್ಟು ಗಂಜಿಯೇ ಪ್ರಿಫರ್ ಮಾಡಬೇಕು. ಹೌದು, ಅದುವೇ ಪ್ರಧಾನ ಆಹಾರ ಅಂತ ಹೇಳ್ಬೋದು. ಅದನ್ನೇ ಮೇಯ್ನ್ ಆಗಿ ತಗೊಂಡ್ರೆ ಒಳ್ಳೇದಾಗ್ತದೆ. ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಹೇಳೋದಾದ್ರೆ, ಅತಿ ಆಹಾರ ಸೇವಿಸಬೇಡಿ. ದಿನಕ್ಕೆ 3 ಸಲಕ್ಕಿಂತ ಜಾಸ್ತಿ ಖಂಡಿತವಾಗಿ ನೀವು ಆಹಾರ ಸೇವಿಸಬೇಡಿ. ಸಂಸ್ಕರಿಸಿದ ನೀರು ಅಥವಾ ಕುದಿಸಿದ ನೀರನ್ನಷ್ಟೇ ಕುಡಿಯಿರಿ, ಅದರಲ್ಲೂ ಬಿಸಿಯಾದ ನೀರನ್ನಷ್ಟೇ ಕುಡಿಯಿರಿ. ಹೊರಗಿನ ಆಹಾರವನ್ನು, ಜಂಕ್ ಫುಡ್ ಇರ್ಬೋದು, ಬೇರೆ ಯಾವುದೇ ಬೇಕರಿ ಫುಡ್ ಇರ್ಬೋದು, ಅಂಥದನ್ನೆಲ್ಲ ಆರೋಗ್ಯ ಇಲ್ಲದಿರುವಂತಹ ಸಮಯದಲ್ಲಿ, ರೋಗ ಇರುವಂತಹ ಸಮಯದಲ್ಲಿ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಆಹಾರ ಪಥ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದ.
ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.